ಕಮಿಷನರ್ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸುಧೀರ್ ಶೆಟ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನಿಮ್ಮ ಅಧಿಕಾರಾವಧಿ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅವರ ಅಧಿಕಾರಾವಧಿ ಏನಿದೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಥವಾ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು? ಆ ನಿರೀಕ್ಷೆ ಸಾಕಾರ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಮಂಗಳೂರು ಮಹಾನಗರ ಪಾಲಿಕೆ ಒಳಗೆ? ಅಲ್ಲ, ಈಗಲೇ ನೀವು ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಯವರ ವಿಶೇಷ ಅನುದಾನದ 2ನೇ ಹಂತದ ಕಾಮಗಾರಿ ನಮ್ಮ ಟರ್ಮಲ್ಲೆಲ್ಲ ಅದಕ್ಕೆ ಅವರು ಎಲ್ಲ ಬಹಳಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಕೌನ್ಸಿಲ್ನ ಒಳಗೆ ಮತ್ತು ಹೊರಗೆ ನೀವು ಕೇವಲ ರಸ್ತೆಯನ್ನು, ಕಾಂಕ್ರೀಟ್ ರಸ್ತೆಯನ್ನು ಮಾತ್ರ ಮಾಡಿದ್ದೀರಿ, ಬದಿಯಲ್ಲಿ ಡ್ರೈನ್ ಮಾಡಲಿಲ್ಲ, ಫುಟ್ಪಾತ್ ಮಾಡಲಿಲ್ಲ, ಜನರಿಗೆ ಸಮಸ್ಯೆ ಆಗ್ತಾ ಇದೆ ಎಂಬುದರ ಬಗ್ಗೆ ಬಹಳಷ್ಟು ಪ್ರತಿಭಟನೆ ಮಾಡಿದಂಥ ಸಂದರ್ಭ ನಾವು ಸುಮಾರು ಒಂದು 60 ಕೋಟಿಯಷ್ಟು 2ನೇ ಹಂತದ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಫುಟ್ಪಾತ್ ಮತ್ತು ಡ್ರೈನಿಗೋಸ್ಕರ ನಾವು ಮೀಸಲಾಗಿಟ್ಟಿದ್ದೆವು. ಟೆಂಡರ್ ಶೋರ್ ಅಂತೇಳಿ 2 ರಸ್ತೆ, ನಮ್ಮ ಇಲ್ಲಿ ಮಂಗಳದೇವಿ ರಸ್ತೆಯನ್ನು, ಟೆಂಡರ್ ಶೋರ್ ರಸ್ತೆಯನ್ನು, ಮತ್ತೆ ಇಲ್ಲಿ ನಮ್ಮ ಸುಧೀರ್ ಶೆಟ್ಟಿ ಹೇಳ್ತಾ ಇರುವಂತದ್ದು ಅವರ ಕೆಲಸ ಕಾರ್ಯಗಳು ಸರಿ ಇಲ್ಲ. ಇಲ್ಲಪ್ಪ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಒಂದು ಹೆಣ್ಣು ಮಗಳನ್ನ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, IAS ಆಫೀಸರ್ ಬಂದವರನ್ನ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಒಂದು ಕಮಿಷನರ್ ನೇಮಕ ಮಾಡೋದಕ್ಕೆ 10 ತಿಂಗಳಾಗತ್ತೆ. ನೀವೇ ಪ್ರೆಸ್ ಮೀಟ್ ಮಾಡಿದ್ರಿ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ರು, ಪಂಪಲ್ ಬಸ್ ಸ್ಟ್ಯಾಂಡ್ಗೆ ದುಡ್ಡು ಕೊಡ್ಲಿಲ್ಲ, ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ನಿಮ್ಮ ಮಾತಲ್ಲೇ ಉತ್ತರ ಬಂತು. ಅವರು ಪ್ರತಿಭಟನೆ ಮಾಡ್ತಾ ಇದ್ರು ನಮ್ಮ ಸಂದರ್ಭದಲ್ಲಿ, ನೀವು ಮಾತಾಡೋದೇ ಇಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದ್ರು ಮಾಡ್ತಾ ಇದ್ದಾರಾ ಬಿಜೆಪಿ ಅವರು ಕಾಂಗ್ರೆಸ್ನವರ ಜೊತೆಗೆ? ಖಂಡಿತ ಇಲ್ಲ. ನಾವು ನೋಡಿ, ಕಳೆದ ತಿಂಗಳು ಪ್ರೆಸ್ ಮೀಟ್ ಮಾಡಿ ಇವರು ಮಾಡಿದಂಥ ಹಣೆಬರವನ್ನು ನಾವು ಹೇಳಿದ್ದೆವು. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ನಮ್ಮ ಹಿರಿಯ ನಾಯಕರಾದಂಥ ಜನಾರ್ದನ ಪೂಜಾರಿ ಅವರು ಹೇಳಿದರು, ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದರು ಇತ್ತು, ಯಾವುದೇ ಕಾರಣಕ್ಕೂ ಕೂಡ ನಾವು ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಏರಿಸುವುದಿಲ್ಲ. ನೋಡಿ, 15% ಏರಿಸಿದ್ರು. ಗಾರ್ಬೇಜ್ ಸೆಸ್ ಹಾಕಿ ಇವತ್ತು ಜನರಿಗೆ ನೋಡಿ 280-300 ರೂಪಾಯಿ ಟ್ಯಾಕ್ಸ್ ಕಟ್ಟುವವರು 480 ರೂಪಾಯಿ ಗಾರ್ಬೇಜ್ ಸೆಸ್ ಅನ್ನು ಕಟ್ತಾ ಇದ್ದಾರೆ. ಇನ್ನು ಸಣ್ಣ ನೀವು ಅದನ್ನ ಪರಿಣಾಮಕಾರಿಯಾಗಿ ಜನರ ಹತ್ರ ಕೊಂಡೋಗ್ತಾ ಇಲ್ಲ. ಸೊ ನೀವು ಸೋಲ್ತಾ ಇದ್ದೀರಿ, ಅಥವಾ ಒಂದ ಸೋಲ್ತಾ ಇದ್ದೀರಿ ಅಂತ ಕರಿಬೇಕಾಗತ್ತೆ, ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಕೂಡ ಮಂಗಳೂರು ಪಾಲಿಕೆಯಲ್ಲಿ. ಜನರ ಹಿತ ಮುಖ್ಯ ಅಲ್ಲ ಅಂತ ನಾವು ಭಾವಿಸಬೇಕಾಗಿಲ್ಲ. ಯಾವುದು ಇದ್ರಲ್ಲಿ? ಇಲ್ಲ, ಖಂಡಿತವಾಗಿಯೂ ನಾವು ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಪ್ರತಿಭಟನೆಯನ್ನು ಖಂಡಿತವಾಗಿ ಮಾಡ್ತೇವೆ. ನಾವು ಮುಂದಿನ ದಿನದಲ್ಲಿ, ಯಾಕಂತ ಹೇಳಿದ್ರೆ ನೋಡಿ, ಒಂದ್ಸಲ ಇವರಿಗೆ ಒಂದು ಅವಕಾಶವನ್ನು ಕೊಡುವಂಥದ್ದು ಇರಲಿ, ನೋಡುವ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ನಾವು ಖಂಡಿತ ಮುಂದಿನ ತಿಂಗಳಿನಿಂದ ಮಹಾನಗರ ಪಾಲಿಕೆಯ ಬಗ್ಗೆನೇ ನಾವು ವಿಶೇಷವಾಗಿ ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡುವಂಥದ್ದು. ಒಳಗೆ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಆಕ್ಟಿವ್ ನೀವು ಕಾಣಿಸ್ತಾ ಇಲ್ಲ. ಅಂದ್ರೆ ಇಲ್ಲಿ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ಕಮಿಷನರ್ ಬೇಕು ಅಂತ ನೀವು ಪ್ರತಿಭಟನೆಯನ್ನ ಮಾಡಿದ್ರೆ ಬಂದವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಹತ್ರ ಹೋಗ್ತಾರೆ ಅವರು. ನೀವು ಮಾತಾಡೋದಿಲ್ಲ. ಇರ್ಲಿ, ಅವರು 2 ವರ್ಷದ ನಂತರ ಎಲೆಕ್ಷನ್ ಬರುತ್ತೆ, ಆಗ ನೋಡ್ಕೊಳ್ಳೋಣ, ಆ ಮನಸ್ಥಿತಿ ಇದೆಯಾ? ಆ ರೀತಿಯಾಗಿ ಏನಿಲ್ಲ. ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು. ಸುಧೀರ್ ಶೆಟ್ಟಿ ಸ್ವತಃ ಶಶಿಧರ್ ಹೆಗಡೆ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಹುಶಃ ಡಿಸ್ಕಷನ್ ಗೆ ಬರ್ಲಿಲ್ಲ. ನೀವು ಯಾಕೆ ಬರ್ಲಿಲ್ಲ ಅಂತ ನಾನು ಇಲ್ಲೇ ಕೇಳಬೇಕಾಗತ್ತೆ ನಿಮ್ಮಲ್ಲಿ. ನಾನು ಇವತ್ತು ಡಿಸ್ಕಷನ್ ಅಂದ್ರೆ ನಮ್ಮ ಪ್ರೀ ಕೌನ್ಸಿಲ್ ಮೀಟಿಂಗ್ ಇತ್ತು. ಪ್ರೀ ಕೌನ್ಸಿಲ್ ಮೀಟಿಂಗ್ ಆಗುವಾಗ ಸ್ವಲ್ಪ ಲೇಟ್ ಆಯ್ತು, ಹಾಗೆ ಡಿಸ್ಕಷನ್ ಬರ್ಲಿಲ್ಲ. ನಾನು ಬೇಕಾದ್ರೆ ನಾಳೆ ಬರ್ತೇನೆ ನಿಮ್ಮ ಕಾರ್ಯಕ್ರಮಕ್ಕೆ. ಸರಿ ಸರ್, ಈಗ ನೀವು ನಮ್ಮ ಅಭಿಪ್ರಾಯವನ್ನು ಹೇಳ್ಬೇಕು. ಯಾಕಾಗಿ ನೀವು ಕಮಿಷನರ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ? ಕಮಿಷನರ್ ಅನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವು ಹೇಳಿಲ್ಲ. ಕಮಿಷನರ್ ಆಡಳಿತ ವೈಖರಿ ಸ್ವಲ್ಪ ಬದಲಾವಣೆ ಮಾಡಬೇಕು, ಕಮಿಷನರ್ ಆಡಳಿತ ವೈಖರಿ ಸರಿಯಾಗಲಿಲ್ಲ ಎಂಬುದು ನಮ್ಮ ಭಾವನೆ ಅಷ್ಟೇ. ಅಂದ್ರೆ ಸ್ವತಃ ಈಗ ಮೊಯ್ದೀನ್ ಬಾವ್ ಅವರು ಮಾತಾಡಿದ್ರು, ಅವರು ಹೇಳ್ತಾರೆ ಟ್ರಾನ್ಸ್ಫರ್ ಆಗಬೇಕು ಅಂತ, ಟ್ರಾನ್ಸ್ಫರ್ ಮಾಡಬೇಕು, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರದ್ದು ಭಾವನೆ ಆಗಿರ್ಬೋದು. ನಮ್ಮ ಭಾವನೆ, ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರ, ನಮ್ಮ ಅಧ್ಯಕ್ಷರುಗಳ, ಮಹಾನಗರ ಪಾಲಿಕೆಯ ಮೇಯರ್ ಭಾವನೆ ಅಂದ್ರೆ ಸರಿಯಾಗಿ ಮತ್ತು ಸರಿಯಾಗಿ ಕೆಲಸ ಮಾಡುವಂತ ವೈಖರಿಯನ್ನು ರೂಢಿಸಿಕೊಳ್ಬೇಕು, ಅಷ್ಟೇ ನಮ್ಮ ಭಾವನೆ. ಸೊ ನೀವು ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ದ ಅಲ್ವಾ? ಹಾಗಾದ್ರೆ ಕಾರ್ಯವೈಖರಿ ಬದಲಾಗಬೇಕು ಅಂತ ಹೇಳಿದ್ದು. ಕಾರ್ಯವೈಖರಿ ಬಗ್ಗೆ ನಾವು ತಿಳಿಸಿದ್ದೇವೆ, ಕಮಿಷನರ್ ಯಾವ ರೀತಿ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ತಿಳಿಸಿದ್ದೇವೆ. ಸೊ ನಿನ್ನೆ ಜನಾರ್ದನ ಪೂಜಾರಿ ಅವರು ಮಾತಾಡಿದ್ರು. ಹಾಗಾದ್ರೆ ಅವರು ಯಾಕೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ನಮ್ಮವರು ಹೇಳ್ತಾ ಇದ್ದಾರೆ, ಟ್ರಾನ್ಸ್ಫರ್ ಮಾಡಬಾರದು ಅಂತ ಅವರು ಹೇಳಿದ್ರು. ಅಂದ್ರೆ ಅವರು ಸುಮ್ಮನೆ ಹೇಳಿದ್ರು. ಹಾಗಾದ್ರೆ ಜನಾರ್ದನ ಪೂಜಾರಿ ಅವರು ಯಾವಾಗ್ಲೂ ಮಹಾನಗರ ಪಾಲಿಕೆ ಸದಸ್ಯರ ಭಾವನೆಗೆ ಗೌರವ ಕೊಡ್ತಾ ಇದ್ದಾರೆ. ನಾವು ಮಹಾನಗರ ಪಾಲಿಕೆಯ ಸದಸ್ಯರು ಜನಾರ್ದನ್ ಪೂಜಾರಿ ಅವರಿಗೆ ನಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸ್ತೇವೆ. ಮತ್ತೆ
ಬೇರೆ ಏನು ಕೇಳಿ. ಎಸ್, ನಾನು ಅದೇ ಈಗ ನೀವು ಹಾಗಾದ್ರೆ ನಿಮ್ಮ ಬೇಡಿಕೆ ಇಲ್ಲ, ಕಮಿಷನರ್ ಅವರು ಟ್ರಾನ್ಸ್ಫರ್ ಆಗಬೇಕು ಅಂತ ನೀವು ಹೇಳ್ತಾ ಇಲ್ಲ. ಅವರ ಕಾರ್ಯವೈಖರಿ ಸರಿಯಾಗಿಲ್ಲ. ಸೊ ಕಾರ್ಯವೈಖರಿ ಏನಾಗಬೇಕು ಅಂತ ಬಯಸ್ತೀರಿ? ಏನು ಮಾಡ್ಬೇಕು? ನೀವು ಹೇಳಿದಕ್ಕೆಲ್ಲ ಕೇಳಬೇಕು ಅಂತ. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪ್ಲೀಸ್. ಒಂದು ಮಹಾನಗರ ಪಾಲಿಕೆ ಸದಸ್ಯರು ಅವರ ಸಮಸ್ಯೆ ಬಗ್ಗೆ ಆಯುಕ್ತರ ಕೊಠಡಿಗೆ ಹೋಗಿ ಚರ್ಚೆ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂತ ಗುಮಾಸ್ತನನ್ನು ಕರೆದು, ನೀವು ಆ ಮಹಾನಗರ ಪಾಲಿಕೆಯ ಸದಸ್ಯರ ಎದುರುಗಡೆ ನೀನು ಯಾಕೆ ಇವಳನ್ನು ಒಳಗೆ ಬಿಟ್ಟಿ, ನಾನು ಹೇಳದೆ ಯಾರನ್ನು ಒಳಗೆ ಬಿಡಬಾರ್ದು, ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮಹಾನಗರ ಪಾಲಿಕೆಯ ಆಯುಕ್ತರ ಭೇಟಿಗೆ ಸಮಯ ನಿಗದಿಪಡಿಸಿ ಭೇಟಿಯನ್ನು ಕೊಡ್ಬೇಕಂತ ನಾನು ನಿನ್ಗೆ ಹೇಳಿದಲ್ಲ ಅಂತ ಅವನಿಗೆ ಸಸ್ಪೆಂಡಿಗೆ ನೋಟಿಸ್ ಕೊಡ್ತಾರೆ. ಈ ಕ್ರಮ ಒಂದು ಮಹಾನಗರ ಪಾಲಿಕೆಯ ಸದಸ್ಯರಿಗೆ, ಜನಪ್ರತಿನಿಧಿಗಳಿಗೆ ಮಹಾನಗರ ಪಾಲಿಕೆಯಲ್ಲಿ ಅವರ ಸಮಸ್ಯೆಗಳನ್ನು ಆಯುಕ್ತರ ಹತ್ರ ಹೇಳಲಿಕ್ಕೆ ಸಮಯ ಸಿಕ್ಕದಿದ್ರೆ ಅವರು ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಹೇಗೆ? ನಾನು ಕೇಳುವಂತದ್ದು ಶಶಿಧರ ಹೆಗಡೆ ಅವರೇ, ನೀವೇ ತಂದದ್ದು ಕಮಿಷನರ್ ಅನ್ನ, ನಿಮ್ಮ ಪಾರ್ಟಿಯವರೇ ತಂದದ್ದು ಅಲ್ಲ, 3 ತಿಂಗಳಲ್ಲಿ ಬೇಡ ಅಂತ ಹೇಳುವಂತದ್ದು ನೀವು. ಈಗ ನಮ್ಮ ಪಾರ್ಟಿಯ ಪ್ರಶ್ನೆ ಇಲ್ಲಿ ಇಲ್ಲ. ನಾವು ಸರ್ವತೋಮುಖವಾಗಿ ನಾವು ಜನಪ್ರತಿನಿಧಿಗಳಾಗದ್ರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಆಗಬೇಕು. ಪ್ರಶ್ನೆ ಇರುವುದು ಯಾರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಯಾವ ಮೇಯರ್ ಕರೆಯುವಾಗ ಬರ್ತಾ ಇಲ್ಲ. ಮೇಯರ್ ಅವರಿಗೆ ದಿನಾಲು ಜನರು ಸಮಸ್ಯೆಗಳನ್ನು ಹೇಳ್ತಾರೆ, ಅಧ್ಯಕ್ಷರುಗಳಿಗೆ ಸಮಸ್ಯೆಗಳು ಹೇಳ್ತಾನೆ, ನಾವು ಸ್ಪಂದಿಸಬೇಕು. ನೋಡಿ, ಸಾರ್ವಜನಿಕವಾಗಿ ಇರ್ತಕ್ಕಂಥ ಅಧಿಕಾರಿಗಳನ್ನು ನಾವು ಈಗಲೂ ನೆನಪಿಸಿರ್ತೇವೆ, ಒಳ್ಳೆ ಕೆಲಸ ಮಾಡಿದವರನ್ನು ಈಗಲೂ ನಾವು ನೆನಪು ಮಾಡ್ತೇವೆ. 25 ವರ್ಷಗಳಿಂದ ಇದ್ದಂತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು. ನಾವು ನೋಡಿ, ಈಗ ಒಂದು ಉದಾಹರಣೆಗೆ ಹೇಳಿದ್ರೆ ಭರತ್ಲಾಲ್ ಮೀನಾ ಇರ್ಬೋದು, ನಮ್ಮ ಪೊನ್ನೂರಾಜ್ ಇರ್ಬೋದು, ಅಂತ ಅಧಿಕಾರಿಗಳು ಬೇಕು ನಮ್ಗೆ. ಒಂದು ಅಧಿಕಾರಿಗಳು ಯಶಸ್ವಿ ಅಧಿಕಾರಿ ಆಗ್ಬೇಕಾದ್ರೆ ಅವನಿಗೆ ಜನಸಂಪರ್ಕ ಇರ್ತಕ್ಕಂತ ಅವನು ಮಹಾನಗರ ಪಾಲಿಕೆಯಲ್ಲಿ ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅವನಿಗೆ ಹೆಸರು ಬರ್ತದೆ. ಜನಪ್ರತಿನಿಧಿಗಳಿಗೆ ಮೇಯರ್ ಒಂದು ಪರಿಷತ್ತಿನ ಏನು ನಾವು ಕೆಲಸವನ್ನು ಕಾರ್ಯಗತಗೊಳಿಸ್ತೇವೆ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಆಯುಕ್ತರದು. ಸೊ ಅಂದ್ರೆ ಶಶಿಧರ ಹೆಗಡೆ ಅವರು ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಬಿಟ್ರೆ ಪರೋಕ್ಷವಾಗಿ ಟ್ರಾನ್ಸ್ಫರ್ ಆಗ್ಲಿ ಅಂತ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದು ಅಧಿಕಾರಿಗಳ ಕಾರ್ಯವೈಖರಿ ಯಾವಾಗಲೂ ನಮ್ಗೆ ಬಹಳ ಮುಖ್ಯವಾಗಿರ್ತದೆ. ನಮಗೆ ಜನರ ನಿರೀಕ್ಷೆ ಬಹಳಷ್ಟು ಇರ್ತದೆ. ನೋಡಿ, ಇವತ್ತು ನೋಡಿದ ಕೆಲಸವನ್ನು ನಾಳೆ ಜನ ನಿರೀಕ್ಷೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ಬೇಕಲ್ಲ, ಅದೇ ನಮ್ಮ ಭಾವನೆ. ಈಗ ನೋಡಿ ಕಳೆದ ಅವಧಿಯಲ್ಲಿ 2014-15 ಬಜೆಟ್ ನಲ್ಲಿ 15 ಲಕ್ಷದ ಅನುದಾನದ ಒಂದು ಎಲ್ಲರಿಗೆ ಕೆಲಸ ಕೊಡುದಂತ 15 ಲಕ್ಷದ ಕೆಲಸ ಆಯ್ತು. 2ನೇ ಕಂತಿನಲ್ಲಿ ಪುನಃ 15 ಲಕ್ಷ. ಆ 15 ಲಕ್ಷದಲ್ಲಿ ಸಾಧಾರಣವಾಗಿ ಎಲ್ಲರೂ ಒಂದು 50% ಕೆಲಸ ಮಾಡಿಸಿದ್ದಾರೆ. ಇದರಲ್ಲಿ ಬಿಜೆಪಿಯ 16 ಕಾರ್ಪೊರೇಟರ್ ಅವರು ಅಡ್ವಾನ್ಸ್ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನ 27 ಕಾರ್ಪೊರೇಟರ್ ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ ನವರು 3 ಕಾರ್ಪೊರೇಟರ್ ಕೆಲಸ ಮಾಡಿದ್ದಾರೆ. ನೋಡಿ, ಏನಂದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಪ್ರಶ್ನೆ ಅಲ್ಲ. ಇಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ತದೆ. ಆ ಧಾರ್ಮಿಕ ಕಾರ್ಯಕ್ರಮ ಆಗುವವರಿಗೆ ರಸ್ತೆ ಮಾಡಬೇಕು. ನಮ್ಮ ಹತ್ರ ಅನುದಾನವಿಲ್ಲ. ನಾವ್ ಯಾರ ಹತ್ರ ಆದ್ರೂ ಹೇಳಿ ಒಂದು ರಸ್ತೆ ಮಾಡಿಸ್ಕೊಡಿ, ನಮ್ಮ ಮುಂದಿನ ಅನುದಾನದಲ್ಲಿ ನಮ್ಗೆ ಕೊಡ್ತೇವೆ ಅಂತ ಹೇಳ್ತೇವೆ. ಇದು MLA ಆಗಿರ್ಬೋದು, MP ಆಗಿರ್ಬೋದು, ಜನಪ್ರತಿನಿಧಿಗಳಿಗೆ ಇದು ಹಿಂದಿನಿಂದಲೂ ನಡೆದುಕೊಂಡ ಪದ್ಧತಿ. ಶಶಿಧರ ಹೆಗಡೆ ಅವರು, ಅಂದ್ರೆ ಇಲ್ಲಿ ವಿರೋಧ ಪಕ್ಷದ ಸುಧೀರ್ ಶೆಟ್ಟರು ಕೂತಿದ್ದಾರೆ, ಅವರು ಹೇಳ್ತಾ ಇದ್ದಾರೆ 3 ತಿಂಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ನೀವು ಅಳೆಯೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಟೈಮ್ ಕೊಡಿ ಅವರಿಗೆ. ಅಲ್ಲ, ನಮ್ಗೆ ಅವರು ಆಡಳಿತ ಒಳ್ಳೇದ್ ಮಾಡ್ಲಿ, ಎಲ್ಲಾ ಇಲಾಖೆಗಳ ಶಿಸ್ತನ್ನು ತರ್ಲಿ, ಅದಕ್ಕೆ ನಾವು ಹೋಗ್ತೇವೆ. ಆದ್ರೆ ಒಂದು ಜನಪ್ರತಿನಿಧಿಗಳಿಗೆ ಅವರ ಚೇಂಬರ್ಗೆ ಬರ್ಬಾರ್ದಂತ ಹೇಳಿದಂತ ಒಂದು ಆಯುಕ್ತರಿದ್ರೆ ಇದು ಪ್ರಥಮ ಬಾರಿ. ನಾನೊಂದು 4 ಅವಧಿಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೇನೆ. ಇಂತ ಒಂದು ವರ್ತನೆ ಯಾವ ಆಯುಕ್ತರು ಇಷ್ಟವರೆಗೆ ಮಾಡ್ಲಿಲ್ಲ. ಇದು ಟ್ರಸ್ಟ್ ಬೇಕು. ನೋಡಿ, ಒಬ್ಬರ ಹತ್ರ ವಿಶ್ವಾಸ ಬೇಕು, ಟ್ರಸ್ಟ್ ಬೇಕು. ಯಾರ ಹತ್ರ ನಿಮ್ಗೆ? ಮೇಯರ್ ಆಗಿ ಕೆಲಸ ಮಾಡಿ ಅನುಭವ ಇದ್ದಂತ ಶಶಿಧರ ಹೆಗಡೆ ಅವರು ಈಗ ಕ್ರಾಂತಿಕಾರಿಯಾಗಿ ನಿಂತಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಹಾಗಾದ್ರೆ ನಾವು ಜನರಿಗೋಸ್ಕರ ಕ್ರಾಂತಿಕಾರಿ ಆಗ್ಲಿಕ್ಕೆ ಸಹ ಯಾವಾಗ್ಲೂ ತಯಾರಿರ್ತೇವೆ. ನಾವು ನಮ್ಗೆ ಕೆಲಸ ಆಗ್ಬೇಕಷ್ಟೇ, ಜನಸಾಮಾನ್ಯರ ಕೆಲಸ ಆಗ್ಬೇಕು ಮತ್ತು ಆಡಳಿತ ಮಾಡುವಂತ ವೈಖರಿ ಸಹ ಸರಿಯಾಗಿರ್ಬೇಕು. ನೋಡಿ, ಮೊನ್ನೆ ಒಬ್ರು ಹೇಳ್ತಾ ಇದ್ರು, ನಮ್ಮ ಇಷ್ಟು ಮಲೇರಿಯಾಕ್ಕೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ 2 ವೈದ್ಯರಿದ್ದಾರೆ, ಡಾಕ್ಟರ್ ಶಾಂತಾರಾಮ್ ಬಾಳಿಗ ಇದ್ದಾರೆ, ಡಾಕ್ಟರ್ ಸಕಿಲಾ ಇದ್ದಾರೆ. ಅವರು ಬಂದಾಗ ಸಹ ಕಮಿಷನ್ ದಲ್ಲಿ ಒಂದು ಒಳಗೆ ಕೂತ್ಕೊಡ್ಲಿಕ್ಕೆ ಬಿಡ್ಲಿಲ್ಲ ಅವರನ್ನು. ಡಾಕ್ಟರ್ ಶಾಂತಾರಾಮ್ ಬಾಳಿಗರು ಬೇಸರದಿಂದ ಹೋಗಿದ್ದಾರೆ. ಅಂತ ಕಾರ್ಯವೈಖರಿ ಇರಬಾರ್ದು. ಆಯುಕ್ತರಂದ್ರೆ ಏನು, ಜನರ ಸಮಸ್ಯೆ ಮತ್ತು ಜನಸಾಮಾನ್ಯರು
ಒಂದು ಹೆಂಗಸ ಬಂದ್ರಂತೆ ಅವರನ್ನು ಚೇರ್ನ ಹತ್ರ ನಿಲ್ಲಿಕ್ಕೆ ಬಿಡ್ಲಿಲ್ಲ, ಹೋಗಿ ನೀನು ಹೊರಗೆ ಅಂತ. ಹಾಗೆಲ್ಲ ಮಾಡಿದ್ರೆ ಕಷ್ಟ ಅಲ್ಲ. ನಾವು ಏನಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವಾಗ ಮೇಯರ್ಗೆ ಪೂರಕವಾಗಿ ಕೆಲಸ ಮಾಡ್ತಂತ ಆಯುಕ್ತರು ಇರ್ಬೇಕು. ಅವರು ಕಾನೂನು ಬಾಹಿರವಾದಂತ ಕೆಲಸವನ್ನು ಒಂದು ಮಾಡಬಾರ್ದು. ಏನು ಮೇಯರ್ ಅವರು ಪರಿಷತ್ ನಾವೇನು ಕಾರ್ಯವನ್ನು ಮಾಡ್ಲಿಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ಹೇಳ್ತೇವೆ ಅದನ್ನ ಅವ್ರು ಮಾಡಿದ್ರೆ ಸಾಕು. ಮಾತಾಡೋದಕ್ಕೆ ಸುಧೀರ್ ಅವರು ಹೇಳಿದ್ದದೆ ಅವರ ವರ್ತನೆಗಳು ಸರಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಈಗ ಹೇಳ್ತಾ ಇದ್ದಾರೆ ಟ್ರಾನ್ಸ್ಫರ್ಗೆ ನಾವು ಬೇಡಿಕೆ ಇಟ್ಟಿಲ್ಲ, ಅವರು ಕಾರ್ಯವೈಖರಿ ಬದಲಾಗಬೇಕು ಅನ್ನುವಂಥದ್ದು. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನಿಮ್ಮ ಕಾರ್ಪೊರೇಟರ್ಗಳಿಗೆ ಇಂಥ ಅನುಭವ ಆಗಿದೆಯಾ? ಬಂದವರನ್ನು ಯಾಕೆ ಅವರನ್ನು ಒಳಗೆ ಬಿಟ್ರಿ? ಈಗ ಏನು ಅವರ ಏನು ಪಕ್ಷದ ಏನು ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಅಂತ ಅನುಭವ ಆಗಿರ್ಬೋದು. ಆದರೆ ಅದರ ತದನಂತರ ನಾನು ನೇರವಾಗಿ ಆಯುಕ್ತರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದೆ. ಆಗ ನನ್ನ ಹತ್ರ ಬಹಳ ಗೌರವಯುತವಾಗಿ ಬಂದು ಕೂತ್ಕೊಳ್ಳಿಕ್ಕೆ ಹೇಳಿದರು. ನಾನು ಹೆಚ್ಚು ನನಗೆ ಏನು ಸಬ್ಜೆಕ್ಟ್ ಇದೆ ಆ ವಿಚಾರದ ಬಗ್ಗೆ ಮಾತ್ರ, ಬೇರೆ ನಾನು ಅವರ ಹತ್ರ ಬೇರೆ ಮಾತಾಡುವಂಥ ನಮಗೆ ಅಗತ್ಯ ಇಲ್ಲ. ನೇರವಾಗಿ ನನ್ನ ಸಬ್ಜೆಕ್ಟಿನ ಬಗ್ಗೆ ನಾನು ಅವರ ಹತ್ರ ಮಾತಾಡಿದೆ. ಅದಕ್ಕೆ ಒಳ್ಳೆಯ ಸ್ಪಂದನವನ್ನು ಕೊಟ್ಟರು. ತಕ್ಷಣ ಡೈರಿ ತೆಗೆದು ನಾನು ಹೇಳಿದಂಥ ಕೆಲಸದ ಬಗ್ಗೆ ಬರೆದ್ರು. ಮತ್ತೆ ನಾನು ತಕ್ಷಣ ಬಂದೆ. ಆಗ ನನಗೆ ನಿಮಗೆ ಆಗದ ಸಮಸ್ಯೆ, ವಿರೋಧ ಪಕ್ಷವಾಗಿ ನಿಮಗೆ ಆಗದ ಸಮಸ್ಯೆ ಆಡಳಿತ ಯಾಕೆ ಆಗ್ತಾ ಇದೆ ಅವರಿಗೆ? ಆಗದೆ ಯಾಕಂತ ಹೇಳಿದ್ರೆ ಅವರಿಗೆ ಸಮನ್ವಯದ ಕೊರತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದ್ದೆ, ಅಂದ್ರೆ ಮೇಯರ್ ಮತ್ತೆ ಕಮಿಷನ್, ಮೇಯರ್ ಅವರೇ ಒಂದು ಡೆಲಿಗೇಷನ್ ಇಟ್ಕೊಂಡು ಹೋಗಿ CM ಹತ್ರ ಅವರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತ ಅವರಿಗೆ ಒತ್ತಡ ಹಾಕಿದ್ರೆ ನಂತರ ಅಂತ ಕಮಿಷನರ್ ಮತ್ತೆ ಅದೇ ಜಾಗದಲ್ಲಿ ಇದ್ರೆ ಹೇಗೆ ಆಗ್ಬೋದು ನೀವು ಹೇಳಿ? ಯಾಕಂತ ಹೇಳಿದ್ರೆ ಮತ್ತೆ ಅವರಿಗೆ ಕರೆದ ತಕ್ಷಣ ಅವರು ಬರ್ಲಿಕ್ಕೆ ತಯಾರಿರ್ತಾರೆ. ಯಾಕಂತ ಹೇಳಿದ್ರೆ ಇವರು ನನ್ನನ್ನು ಏನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒತ್ತಡ ಮಾಡ್ತಾ ಇದ್ರೆ ಹಾಗೆ ಮಾಡ್ಲಿ, ನಾನು ಹೋಗ್ಲಿಕ್ಕೆ ತಯಾರಿದ್ದೇನೆ. ಸೊ ಈಗ ಅವರ ಬೇಡಿಕೆ ಏನಿದೆ ಅದಕ್ಕೆ ಬೇಡಿಕೆಯನ್ನ ಒಪ್ಪಿ ಟ್ರಾನ್ಸ್ಫರ್ ಏನಾದ್ರೂ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ? ನಾವು ಖಂಡಿತ ವಿರೋಧ ಪಕ್ಷವಾಗಿ ಖಂಡಿತ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಸದನದ ಒಳಗೆ ಮತ್ತೆ ಹೊರಗೆ ಖಂಡಿತವಾಗಿ ನಮ್ಮ ಪಕ್ಷದ ಕಡೆಯಿಂದ ಪ್ರಬಲವಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಸೊ ಕಮಿಷನ್ ಅವರವರ ಕಾರ್ಯವೈಖರಿಯ ಬಗ್ಗೆ ನಿಮಗೆ ತೃಪ್ತಿ ಇದೆ? ಖಂಡಿತ ತೃಪ್ತಿ. ನಾಳೆಯ ದಿನ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆಗಳಾದ್ರೆ, ಮೊಯ್ದೀನ್ ಬಾವ ಹೇಳಿದಾಗೆ ಅಥವಾ ಶಶಿಧರ ಹೆಗಡೆ ಅವರು ಹೇಳಿದಾಗೆ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆ ಆದ್ರೆ ನೀವು ಜವಾಬ್ದಾರರಾಗ್ತೀರಿ. ಸಪೋರ್ಟ್ಗೆ ನಿಂತವ್ರು ನೀವು ಅಲ್ಲ, ಕಮಿಷನರ್ನ ಸಪೋರ್ಟ್ಗೆ ನಿಂತವ್ರು ನೀವು. ಈವಾಗಲೇ ಹೇಳಿದ್ದೇನೆ, ದೊಡ್ಡ ದೊಡ್ಡ ತೋಡಿನ ಹೂಳೆತ್ತುವಂಥ ಏನು ಕಾಮಗಾರಿಗೆ ಈಗಾಗಲೇ ಟೆಂಡರ್ಗೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಮೇಯರ್ ಅವರು ಪೂರ್ವ ಮಂಜೂರತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮಳೆಗಾಲಕ್ಕೆ ಗ್ಯಾಂಗಿನ ಬಗ್ಗೆ ಕೂಡ ವ್ಯವಸ್ಥೆ ಆಗಿದೆ. ಹಾಗಾಗಿ ಪ್ರತಿ ವರ್ಷ ನಡೆಯುವಂಥ ಕೆಲಸಗಳು ಈಗ ಆಗ್ತಾ ಇದೆ. ಇವತ್ತು ನಾಳೆ ಏನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಅದರ ಬಗ್ಗೆ ನಮಗೆ ನಿರ್ಣಯ ಆಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಪ್ರತಿ ಏನು ವರ್ಷ ಆಗುವಂಥ ಕೆಲಸಕ್ಕೆ ಅವರು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ನೋಡುವ, ನಾವು ಕೂಡ ಇದ್ದೆ, ಅವರು ಕೂಡ ಇದ್ದೆ. ಯಾಕಂತೇಳಿ ಒಂದು ಕಮಿಷನರಿಂದ ಎಲ್ಲವನ್ನು ನಾವು ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಕೂಡಿ ಕೆಲಸ ಮಾಡಿದರೆ ಇದನ್ನು ಏನು ಸಮಸ್ಯೆ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗಾಗಿ ನಾವು ಕಾದು ನೋಡುವ. ಏನಂತ ಹೇಳಿದರೆ ಮಳೆಗಾಲದ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಅವರ ಬೇಡಿಕೆಗೆ ನಿಮ್ಮ ವಿರೋಧ ಇದೆ? ಖಂಡಿತ ವಿರೋಧ. ಶಶಿಧರ ಹೆಗಡೆ ಅವರಾಗಿರ್ಬೋದು, ಉಳಿದ ಕಾಂಗ್ರೆಸ್ಸಿಗರ ಖಂಡಿತ ವಿರೋಧ ಇದೆ. ಇವರೊಂದು ಒಳ್ಳೆಯ ದಕ್ಷ ಅಧಿಕಾರಿ ಅಂತ ನಮಗೆ ಕಾಣ್ತಾ ಇದೆ. ಹಾಗಾಗಿ ಅವರಿಗೆ ನಾವು ಪೂರಕವಾಗಿ, ಅವರಿಗೆ ಸಪೋರ್ಟಿವ್ ಆಗಿ ನಾವು ಕೆಲಸ ಮಾಡ್ತೇವೆ. ಅವರಿಗೆ ನಮ್ಮ ಏನು ಸಮಸ್ಯೆ ಇದ್ರೆ ತಕ್ಷಣ ಅವರ ಹತ್ರ ನಾವು ಅವರಿಗೆ ತಿಳಿಸಿ ನಾವು ಏನು ನಮ್ಮ ಕೆಲಸವನ್ನು ಮಾಡುವಂತ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ. ಎಸ್ ಸುಧೀರ್ ಶೆಟ್ರೆ, ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತೀವಿ. ಇದು ಈ ಹೊತ್ತಿನ ವಿಶೇಷ. ಕಮಿಷನರ್ ಕಿರಿಕ್ ಬಹುಶಃ ಎಲ್ಲಾ ಪಾಲಿಕೆಯಲ್ಲಿ ಅಥವಾ ಯಾವುದೋ ಒಂದು ಸ್ಥಳೀಯ ಸಂಸ್ಥೆಯಲ್ಲಿ ಅಧಿಕಾರಿಗಳ ಬಗ್ಗೆ ಅಪಸ್ವರ ತೆಗೆಯುವಂಥದ್ದು, ವಿರೋಧ ಮಾಡುವಂಥದ್ದು ವಿರೋಧ ಪಕ್ಷದವರಾಗಿರ್ತಾರೆ, ಅವರ ಕೆಲಸ ಸರಿ ಇಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿ ಆಡಳಿತ ಪಕ್ಷದವರೇ ವಿರೋಧ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಶಾಸಕರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಿಮ್ಮವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.